ರಾಜ್ಯಸಭೆಗೆ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ನಾಮನಿರ್ದೇಶನಗೊಂಡಿರುವ ಸುದ್ದಿಯನ್ನು ಕೇಳಿ ನೇರವಾಗಿ ದುಬೈನಿಂದ ಧರ್ಮಸ್ಥಳಕ್ಕೆ ಒಬ್ಬರು ವ್ಯಕ್ತಿ ಆಗಮಿಸಿದ್ದಾರೆ. ತುಳು ಮತ್ತು ಕನ್ನಡದ ಸಂಘಟಕ ಸರ್ವೋತ್ತಮ ಶೆಟ್ಟಿ ಅವರು ತುಳುನಾಡಿನವರ ಅನೇಕರ ಪಾಲಿಗೆ ದುಬೈನಲ್ಲಿ ಆಪತ್ಬಾಂಧವ ಅಂತಲೂ ಕರೆಸಿಕೊಂಡವರು. ಈಗ ನಮ್ಮ ಜೊತೆಗೆ ಸರ್ವೋತ್ತಮ ಶೆಟ್ಟಿ ಇದ್ದಾರೆ. ಸರ್, ನೇರವಾಗಿ ದುಬೈಯಿಂದ ಬಂದಿರಿ, ತರಾತುರಿಯಲ್ಲಿ ಬಂದಿರಿ, ಹೇಗಿತ್ತು ಜರ್ನಿ? ನಾಮನಿರ್ದೇಶನದ ಸುದ್ದಿ ಕೇಳಿದಾಗ ನಿಮ್ಗೆ ಏನು ಅನಿಸ್ತು? ನಮಸ್ಕಾರ. ಸುದ್ದಿ ಟಿ ವಿಯಲ್ಲದು ಅದರ ಪ್ರೇಕ್ಷಕರಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ತುಂಬ ಸಂತೋಷ ಆಯಿತು. ಅನಿವಾಸಿ ತುಳು ಕನ್ನಡಿಗರ ಪರವಾಗಿ ನಾನು ಇಲ್ಲಿ ಬಂದಿದ್ದೇನೆ ಇವತ್ತು. ಮಾನ್ಯ ವೀರೇಂದ್ರ ಹೆಗಡೆಯವರಿಗೆ ಈ ಒಂದು ರಾಜ್ಯಸಭಾ ಸದಸ್ಯತ್ವ ಸಿಕ್ಕಿದ್ದು ನಮಗೆಲ್ಲರಿಗೂ ಹೆಮ್ಮೆ, ತುಳು ಕನ್ನಡಿಗರಿಗೆ ಒಂದು ಹೆಮ್ಮೆ ಆಗಿದೆ. ಆ ಸಂತೋಷದಿಂದ ನಾನು ಈಗ ಉಡುಪಿಯಿಂದ ಇಲ್ಲಿಗೆ ನೇರ ಅವರಿಗೆ ಸಿಗಬೇಕು, ನಾಳೆ ಹೋಗ್ತಾ ಇದ್ದೇನೆ, ಹಿಂದೆ ಸಿಗಬೇಕಂತೇಳಿ ಬಂದದ್ದು. ಅವರಿಗೆ ಈ ಒಂದು ರಾಜ್ಯಸಭಾ ಸದಸ್ಯ ಸಿಕ್ಕಿದ ನಿಟ್ಟಿನಲ್ಲಿ ನಮಗೆ ನಿಜವಾಗಿದ್ರೂ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಒಳ್ಳೆಯದಾಗ್ತದೆ. ಅಂದರೆ ಈಗ ನೀವು ನಾಳೆ ವಾಪಸ್ ಹೋಗ್ತಿದ್ದೀರಾ? ಹೌದು, ನಾಳೆ ವಾಪಸ್ ಹೋಗ್ತಾ ಇದ್ದೇನೆ. ನಾನು ಬೇರೆ ಕೆಲಸ ಇದಕ್ಕೂ ಇವರಿಗೆ ಸಿಕ್ಕಿ ಬೇರೆ ಕೆಲಸ ಉಂಟು ನನಗೆ. ನಾಳೆ ಸ್ವಲ್ಪ ಬೆಳಗ್ಗೆ ಅದನ್ನು ಮಾಡಿಕೊಂಡು ವಾಪಸ್ ಹೋಗ್ತಿದ್ದೇನೆ ನಾನು. ಈ ತರಾತುರಿಯಲ್ಲಿ ಇದಕ್ಕೋಸ್ಕರನೇ ಟೈಮ್ ಕೇಳಿ ಬಂದಿದೆ. ಹೌದೌದು, ಯಾಕಂದರೆ ನಮ್ಮ ಗ್ರಾಮೀಣಾಭಿವೃದ್ಧಿಯನ್ನು ಇಲ್ಲಿ ಮಾತ್ರ ಅಲ್ಲ, ನಮ್ಮ ದೇಶದ ಮಟ್ಟಿನಲ್ಲಿ ಅದನ್ನು ದೊಡ್ಡ ಮಟ್ಟಿನಲ್ಲಿ ಕೊಂಡೋಗಲಿಕ್ಕೆ ನಮ್ಮ ಇವರಿಂದ ಮಾತ್ರ ಸಾಧ್ಯ. ಅದು ಅಲ್ಲದೆ ತುಳು ಭಾಷೆಗೆ ಒಂದು ಮಾನ್ಯತೆ ಸಿಗಬೇಕಾದ್ರೆ, ಅದನ್ನು 8ನೇ ಪರಿಚ್ಛೇದಕ್ಕೆ ಸೇರಿಸಬೇಕಾದ್ರೆ ಅದು ಮಾನ್ಯ ವೀರೇಂದ್ರ ಹೆಗಡೆಯಿಂದ ಮಾತ್ರ ಸಾಧ್ಯ ಎಂಬ ನಿಟ್ಟಿನಲ್ಲಿ ನಾನು ಇಲ್ಲಿಗೆ ಬಂದಿದ್ದೇನೆ. ಅಲ್ಲಿರ್ತಕ್ಕಂಥ ಅನಿವಾಸಿ ಭಾರತೀಯರಿಗೆ ಎಷ್ಟು ಖುಷಿಯಾಗಿದೆ? ಭಾರತೀಯರು ಅನ್ನೋದಕ್ಕಿಂತ ಅನಿವಾಸಿ ತುಳುವರು, ಅನಿವಾಸಿ ಕನ್ನಡಿಗರಿಗೆ ತುಂಬ ಖುಷಿಯಾಗಿದೆ. ಅನಿವಾಸಿ ತುಳು ಕನ್ನಡಿಗರಿಗೆ ತುಂಬ ಖುಷಿಯಾಗಿದೆ. ಯಾಕಂದರೆ ನಾವು ವಿಶ್ವ ತುಳು ಸಮ್ಮೇಳನ ಮಾಡೋದಾದರೂ, ವಿಶ್ವ ಕನ್ನಡ ಸಮ್ಮೇಳನ ಮಾಡೋದಾದರೂ ಮೊದಲು ನಾವು ಸಿಗುವುದು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ. ಯಾಕಂದರೆ ಅವರ ಅನುಮತಿ ತೆಕೊಂಡು ಅವರನ್ನು ಕರೆಸಿ ನಾನು ಆವತ್ತು ವಿಶ್ವ ತುಳು ಸಮ್ಮೇಳನ ದುಬೈಯಲ್ಲಿ ಮಾಡಿದ್ದು. ಅವರು 2 ದಿವಸ ನಮ್ಮೊಟ್ಟಿಗಿದ್ದು ಆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವರು ತುಳು ಕನ್ನಡದ ಸಂಘಟನೆ ವಿಷಯದಲ್ಲಿ ಮಾತಾಡೋದಾದರೆ ಅವರಿಗಿಂತ ಮೇಲಿನ ವ್ಯಕ್ತಿ ಬೇರೆ ಯಾರೂ ಇಲ್ಲ, ಅವರೇ ಮುಖ್ಯ ಅದರಲ್ಲಿ. ಬಂದು ತಲುಪಿದ್ದೀರಿ, ಭೇಟಿ ಆಗ್ತಾ ಇದ್ದೀರಿ. ಯಾಕಂದರೆ ನಾಳೆಯಿಂದ ಅವರು ಇನ್ನೊಂದು ಪ್ರವಾಸಕ್ಕೆ ಹೋಗ್ತಾರೆ ಅಂತಿದೆ. ಏನು ಅನಿಸುತ್ತೆ? ನನಗೆ ತುಂಬ ಸಂತೋಷ ಆಯಿತು. ಅದಕ್ಕಾಗಿ ಇವತ್ತು ಬಂದದ್ದು ನಾನು. ಅವರಿಗೆ ಸಿಕ್ಕಿ ನಾನು ಅಭಿನಂದನೆ ಸಲ್ಲಿಸಬೇಕು. ನನಗೆ ಫೋನ್ ಕೂಡ ಮಾಡ್ಬೋದಿತ್ತು, ಅದು ನಾನು ಮಾಡಲಿಕ್ಕೆ ಹೋಗಲಿಲ್ಲ. ಅವರಿಗೆ ಸಿಕ್ಕಿ ಮುಖತಃ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಂತೇಳಿ ಅನಿವಾಸಿ ಕನ್ನಡಿಗರ, ಅನಿವಾಸಿ ತುಳುವರ ಪರವಾಗಿ ಇಲ್ಲಿ ನಾನು ಬಂದಿದ್ದೇನೆ ಇವತ್ತು. ಧನ್ಯವಾದ. ಇದು ನಿಜವಾಗಿಯೂ ಹೆಮ್ಮೆಯ ವಿಷಯ. ತುಳುನಾಡಿಗೆ, ತುಳು ಭಾಷೆಗೆ ಬೇಕಾದಂತಹ ಮಾನ್ಯತೆ ಖಂಡಿತವಾಗಿಯೂ ಸಿಗುತ್ತೆ ಅನ್ನುವಂತಹ ನಂಬಿಕೆ ಸರ್ವೋತ್ತಮ ಶೆಟ್ಟರದ್ದು. ಜೊತೆಗೆ ತುಳುವಿಗೆ ಇರಲಿ, ಕನ್ನಡಕ್ಕಿರಲಿ, ಇವರಿಗಿಂತ ಮೇಲ್ಮಟ್ಟದ ವ್ಯಕ್ತಿ ಯಾರೂ ಇಲ್ಲ ಅನ್ನುವಂತಹ ಮಾತುಗಳನ್ನು ಹೇಳ್ತಿದ್ದಾರೆ. ಅದಕ್ಕಾಗಿ ದುಬೈನಿಂದ ನೇರವಾಗಿ ಧರ್ಮಸ್ಥಳಕ್ಕೆ ಬಂದವರನ್ನ ಭೇಟಿಯಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಂದಿದ್ದಾರೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಸದಸ್ಯ ಕೂಡ ನಾನು. ಮೊದಲಿಗೆ ಅನಿವಾಸಿ ತುಳುವರಿಂದ ನನ್ನನ್ನು ಆಯ್ಕೆ ಮಾಡಿದ್ದು. ಅನಿವಾಸಿ ತುಳುವರ ಸದಸ್ಯ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಸದಸ್ಯ ನಾನು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಮುಖಾಂತರ ಕೂಡ ನಾನು ಅದನ್ನು ವಿನಂತಿಸಿಕೊಳ್ತೇನೆ. ನನಗೂ ಹೆಮ್ಮೆ. ಇದು ಸರ್ವೋತ್ತಮ ಶೆಟ್ಟರ ಮಾತು. ಅವರು ಹೇಳಿದರು, ನಮಗೆ ಭಾರಿ ಹೆಮ್ಮೆ ಇದೆ. ಕಾವಂದ್ರನ್ನ ಭೇಟಿಯಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ದುಬೈನಿಂದ ನೇರವಾಗಿ ಬಂದು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಫೋನ್ ಮಾಡಬಹುದಿತ್ತು, ಮಾಡೋದಿಲ್ಲ. ಬದಲಾಗಿ ನೇರವಾಗಿ ಅವರನ್ನು ಮುಖತಃ ಭೇಟಿಯಾಗಿ ತುಳುನಾಡಿಗೆ ಅವರೊಂದು ಹೆಮ್ಮೆ, ತುಳುನಾಡಿನ ಬೇಕಾದ ಕೆಲಸಗಳಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಜೊತೆಗೆ ಆದ್ದರಿಂದ ನಾವು ಬಂದಿದ್ದೇವೆ ಅನ್ನುವಂಥ ಮಾತುಗಳನ್ನು ಸರ್ವೋತ್ತಮ ಶೆಟ್ಟರು ಹೇಳಿದ್ದಾರೆ. ಆದಿತ್ಯ ತುಂಡು ಜೊತೆಗೆ ದಾಮೋದರ ತುಂಡಲೆ, ಸುದ್ದಿ ನ್ಯೂಸ್, ಧರ್ಮಸ್ಥಳ.